ಮಹಾತ್ಮ ಜ್ಯೋತಿ ಬಾಪುಲೆ ಕೊರಗರ ಯುವ ಕಲಾವೇದಿಕೆ ಬೈಂದೂರು ಇವರ ವತಿಯಿಂದ ಬೈಂದೂರು ತಾಲೂಕಿನ ಕೊರಗರಿಗೆ ಭೂಮಿಯ ಹಕ್ಕನ್ನು ನೀಡುವುದು ಹಾಗೂ ಭೂಮಿಯ ಸಮಸ್ಯೆಯನ್ನು ಸರಿಪಡಿಸುವ ಕುರಿತು ಬೈಂದೂರು ತಾಲೂಕು ಆಡಳಿತ ಕಚೇರಿಯ ಎದುರು ಪ್ರತಿಭಟನಾ ರ್ಯಾಲಿ ನಡೆಸಲಾಯಿತು. ಕುಂದಾಪುರ ತಾಲೂಕಿನ ಕೊರಗ ಸಂಘಟನೆಯ ಅಧ್ಯಕ್ಷರಾದ ಗಣೇಶ್ ಕುಂದಾಪುರ ಮಾತನಾಡಿ, ಬೈಂದೂರು ತಾಲೂಕಿನ ಕೊರಗ ಸಮುದಾಯದ ಹಲವು ಕುಟುಂಬಗಳಿಗೆ ಭೂಮಿ ಇಲ್ಲ. ಈ ಮೊದಲು ಅನೇಕ ಬಾರಿ ಕೊರಗರಿಗೆ ಭೂಮಿಯನ್ನು ನೀಡುವ ಕುರಿತು ಸಭೆಗಳು, ಚರ್ಚೆಗಳು ನಡೆದಿದೆ. ಈವರೆಗೂ ಯಾರಿಗೂ ಕೂಡ ಭೂಮಿ ನೀಡಿರುವುದಿಲ್ಲ. ಕೊರಗ ಸಮುದಾಯದವರಿಗೆ ಕೃಷಿ ಚಟುವಟಿಕೆಗೆ ಯೋಗ್ಯವಾದ ಭೂಮಿಯನ್ನು ನೀಡಬೇಕೆಂದು ಹಾಗೂ ಈ ಕೆಳಗಿನ ನಿರ್ದಿಷ್ಟ ಸಮಸ್ಯೆಗೆ ಶೀಘ್ರವೇ ಸ್ಪಂದಿಸಿ ಭೂಮಿ ಸಮಸ್ಯೆಯನ್ನು ಸರಿಪಡಿಸಿ ಕೊಡುವುದರೊಂದಿಗೆ ಕೊರಗರ ಅಭಿವೃದ್ಧಿಗೆ ಸಹಕರಿಸಬೇಕೆಂದು ಕೇಳಿಕೊಂಡರು. ಬೆಂಗಳೂರು ಆಡಳಿತ ಕಚೇರಿಯ ಮುಂದೆ ಇವತ್ತು ಒಂದು ದಿನದ ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. ನಾವು ಈ ಪ್ರತಿಭಟನೆಗೆ ಮುಖ್ಯ ಕಾರಣ ತಾಲೂಕಿನ ಕೊರಗರಿಗೆ ಭೂಮಿ ಸಮಸ್ಯೆ ಇದೆ ಮತ್ತು ಕೆಲವರಿಗೆ ಭೂಮಿ ಇಲ್ಲ. ಈ ಭೂಮಿ ಸಮಸ್ಯೆಯನ್ನು ಸರಿಪಡಿಸಿಕೊಡಬೇಕು ಮತ್ತು ಕೆಲವರಿಗೆ ಈ ಭೂಮಿ ಇಲ್ಲದವರಿಗೆ ಭೂಮಿಯನ್ನು ನೀಡಬೇಕು ಅಂತಕ್ಕಂಥ ಹಕ್ಕೊತ್ತಾಯವನ್ನು ಮಾಡಿದ್ದೇವೆ. ಇದಕ್ಕೆ ಸಂಬಂಧಿಸಿದಂತೆ ITDP ಅಧಿಕಾರಿಯವರು ಮತ್ತು ಶಾಸಕರು ನಮಗೆ ಪೂರ್ಣ ಪ್ರಮಾಣದಲ್ಲಿ ಭರವಸೆಯನ್ನು ಕೊಟ್ಟು ಇನ್ನು 15 ದಿನದೊಳಗೆ ಸಭೆ ಕರೆದು ಏನೇನು ಸಮಸ್ಯೆಗಳಿದೆ ಅಂತಕ್ಕಂಥ ವಿಚಾರವನ್ನು ಚರ್ಚೆ ಮಾಡಿ ಮುಂದೆ ಶೀಘ್ರದಲ್ಲೇ ಕ್ರಮ ಕೈಗೊಳ್ತೇವೆ ಅಂತಕ್ಕಂಥ ಆಶ್ವಾಸನೆಯನ್ನು ನೀಡಿದ್ದಾರೆ. ಅವರ ಆ ಭರವಸೆಯ ಮೇಲೆ ಇವತ್ತಿನ ಪ್ರತಿಭಟನೆಯನ್ನು ಹಿಂತೆಗೊಂಡಿದ್ದೇವೆ. ಸಹಕರಿಸಿದ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಬೈಂದೂರು ಶಾಸಕರಾದ ಗುರುರಾಜ್ ಗಂಟಿಹೊಳೆ ಮಾತನಾಡಿ, ಕೂಡಲೇ ತಹಶೀಲ್ದಾರ್ ಅವರ ಅಧ್ಯಕ್ಷತೆ ಹಾಗೂ AC ಅವರ ಒಂದು ಉಪಸ್ಥಿತಿಯಲ್ಲಿ ಕೊರಗರ ಭೂಮಿ ಸಮಸ್ಯೆಯ ಬಗ್ಗೆ ತುರ್ತು ಸಭೆಯನ್ನು ಕರೆದು ಸಮಸ್ಯೆಯನ್ನು ಆದಷ್ಟು ಬೇಗ ಬಗೆಹರಿಸುವುದಾಗಿ ಹೇಳಿದರು. ಮಹಾತ್ಮ ಜ್ಯೋತಿ ಬಾಪುಲೆ ಕೊರಗರ ಯುವ ಕಲಾವೇದಿಕೆ ಬೈಂದೂರು ಇದರ ಅಧ್ಯಕ್ಷ ವೈ ಲಕ್ಷ್ಮಣ ಕೊರಗ ಅವರು ಮಾತನಾಡಿ, ಕೊರಗರಿಗೆ ಭೂಮಿಯ ಹಕ್ಕನ್ನು ನೀಡುವುದು ಹಾಗೂ ಭೂಮಿಯ ಸಮಸ್ಯೆಯನ್ನು ಸರಿಪಡಿಸುವ ಕುರಿತು ಚರ್ಚಿಸಲಾಯಿತು. ನಂತರ ಗಿರಿಜನ ಸಮನ್ವಯ ಅಧಿಕಾರಿ ನಾರಾಯಣಸ್ವಾಮಿ, ಸಮಾಜ ಕಲ್ಯಾಣ ಅಧಿಕಾರಿಯಾದ ರಮೇಶ್ ಕುಲಾಲ್ ಅವರಿಗೆ ಮನವಿಯನ್ನು ಸಲ್ಲಿಸಲಾಯಿತು ಎಂದರು. ಇವತ್ತಿನ ದಿನ ನಾವು ಬೈಂದೂರು ತಾಲೂಕು ಸೌಧದ ಎದುರಿಗೆ ಬೈಂದೂರು ತಾಲೂಕಿನ ಕೊರಗರುಗಳು ಭೂಮಿ ಸಮಸ್ಯೆಯ ಬಗ್ಗೆ ನಮ್ಮ ಭೂಮಿ ನಮ್ಮ ಹಕ್ಕು ಅಂತಕ್ಕಂಥ ಒಂದು ಪ್ರತಿಭಟನೆ ರ್ಯಾಲಿಯನ್ನು ನಮ್ಮ ಹಮ್ಮಿಕೊಂಡಿದ್ದೇವೆ. ಬೈಂದೂರು ತಾಲೂಕಿನಲ್ಲಿ ಈವರೆಗೂ ಬಹಳ ಜಟಿಲವಾದ ಭೂಮಿ ಸಮಸ್ಯೆ ಇದೆ. ಸರಿಯಾಗಿ ಯಾರಿಗೂ ಸಹ ಭೂಮಿಯ ಹಕ್ಕುಪತ್ರ ಇಲ್ಲ. ಭೂಮಿಗೆ ಸಂಬಂಧಪಟ್ಟಂಥ RTCಗಳು ಇಲ್ಲ. RTC ಯಾವುದೋ ಹಿರಿಯರ ಹೆಸರಿಗಿದ್ದರೂ ಸಹ ಖಾತಾ ಬದಲಾವಣೆ ಇನ್ನೂ ಸಹ ಆಗಲಿಲ್ಲ. ಅರಣ್ಯ ಹಕ್ಕು ಭೂಮಿನ ಹಕ್ಕುಪತ್ರ ಇಲ್ಲ, ಅದಕ್ಕೆ RTC ಆಗಲಿಲ್ಲ. ಇಂಥ ಹಲವಾರು ಸಮಸ್ಯೆಗಳು ಇನ್ನುವರೆಗೆ ಇದೆ. ಆ ನಿಟ್ಟಿನಲ್ಲಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಸ್ಥಳೀಯ ಆಡಳಿತಾಧಿಕಾರಿಗಳ ಗಮನಕ್ಕೆ ನಾವು ಈಗಾಗಲೇ ತಂದಿದ್ದೇವೆ. ಆದರೆ ನಮಗೆ ಯಾವುದೇ ರೀತಿಯ ಅವರಿಂದ ಸ್ಪಂದನೆಗಳು ಸಿಗದೇ ಇಲ್ಲದ ಕಾರಣಕ್ಕಾಗಿ ನಾವು ಇವತ್ತು ಸಾಂಕೇತಿಕವಾಗಿ ಈ ಒಂದು ಪ್ರತಿಭಟನೆಯನ್ನು ಮಾಡಿದ್ದೇವೆ. ಈ ಮೂಲಕ ಈ ನಮ್ಮ ಸ್ಥಳಕ್ಕೆ ಇವತ್ತು ಸ್ಥಳೀಯ AC ಮೇಡಮ್ ಅವರ ಆದೇಶದ ಮುಖೇನ ITDP ಅಧಿಕಾರಿಯವರು ಹಾಗೂ ಶಾಸಕರವರು ಇಬ್ಬರು ಬಂದು ನಮ್ಮ ಈ ಸ್ಥಳಕ್ಕೆ ಬಂದು ನಮಗೆ ಒಂದು ಪೂರ್ಣ ಪ್ರಮಾಣವಾದ ಒಂದು ಬೆಂಬಲವನ್ನು ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ACA ಮೇಡಮ್ ಅವರ ಅಧ್ಯಕ್ಷತೆಯಲ್ಲಿ ಕೊರಗರ ಕುಂದುಕೊರತೆ ಸಭೆ ಹಾಗೂ ಆ ಸಭೆಯಲ್ಲಿ ನಮ್ಮ ಮಾನ್ಯ ಶಾಸಕರು ಸಹ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ. ಅವರ ಒಂದು 2 ಘನ ಉಪಸ್ಥಿತಿಯಲ್ಲಿ ಕೊರಗರ ಭೂಮಿ ಸಮಸ್ಯೆಯನ್ನು ಇತ್ಯರ್ಥಗೊಳಿಸುವಲ್ಲಿ ನಮಗೆ ಈ ಸಂದರ್ಭದಲ್ಲಿ ಭರವಸೆಯನ್ನು ನೀಡಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಅವರ ಭರವಸೆಯ ಮೂಲಕ ಇವತ್ತಿನ ಪ್ರತಿಭಟನೆ ರ್ಯಾಲಿಯನ್ನು ನಾವು ಇವತ್ತಿಗೆ ಕೈಬಿಡುತ್ತಿದೆ. ಮುಂದಿನ ಕೆಲವೇ ದಿನಗಳಲ್ಲಿ ನಾವು ನಮ್ಮ ಸಮಸ್ಯೆಯನ್ನು ಬಗೆಹರಿಸಿದಲ್ಲಿ ಕಾರ್ಯಪ್ರವೃತ್ತರಾಗ್ತೇವೆ ಅಂತಕ್ಕಂಥ ಹೇಳ್ತಾ ಈ ಸಂದರ್ಭದಲ್ಲಿ CITU ಸುರೇಶ್ ಕಲ್ಗಾರ್ ಮತ್ತು ರಾಜು ಪಡುಕೋಣೆ, ಗಣೇಶ್ ಬಾರ್ಕೂರು, ಸುರೇಶ್ ಎಳಜಿತ್, ಸುಬ್ರಹ್ಮಣ್ಯ ಬಿಜೂರ್, ಗಣೇಶ್ ಪೂಜಾರಿ, ಸೂರಸಿದ್ದ ಹೇರೂರು, ದಲಿತ ಸಂಘದ ಮುಖಂಡರು, ಕೊರಗ ಸಮುದಾಯದ ಎಲ್ಲಾ ಮುಖಂಡರು ಉಪಸ್ಥಿತರಿದ್ದರು. JP ಬಡಕೆರೆ, V4 ನ್ಯೂಸ್, ಬೈಂದೂರು.